ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾನು ಹೇಳೋದಿದ್ರೆ, ನಿಮಗೆ ಚೆಕ್ ಕೊಡಲಾಗತ್ತೆ. ಆ ಪಾಪ ನಿವೇದನೆ ಸ್ವೀಕಾರ ಮಾಡುವಾಗ ಚೆಕ್ ನಿಮ್ಮ ಕೈಗೆ ಸಿಗತ್ತೆ. ಕ್ಯಾಶ್ ಮಾಡ್ಕೊಳ್ಬೇಕು. ಚೆಕ್ ಕ್ಯಾಶ್ ಮಾಡದಿದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳಲ್ಲ. ಹಾಗಾದ್ರೆ ನಾನು ಇತರರ ವಿರುದ್ಧ ತಪ್ಪು ಮಾಡಿದ್ದೇನೆ, ದೇವ ನನ್ನ ಮೇಲೆ ದಯೆ ತೋರಿಸು ಅಂದ್ರೆ ನೀವು ದಯೆ ತೋರಿಸುವಂತವರಾಗಬೇಕು. ಹಾಗಾದ್ರೆ ನಿಮಗೆ ಸಿಕ್ಕಿರುವ ಪಾಪ ನಿವೇದನೆಯಲ್ಲಿ ನಿಮಗೆ ಸಿಕ್ಕಿರುವಂತ ಚೆಕ್ ಎಲ್ಲಿ ಕ್ಯಾಶ್ ಮಾಡಬೇಕು? ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ, ನಿಮಗೆ ಸ್ತುತಿಯಾಗಲಿ. ಆದ್ದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ. ಪ್ರತಿಯಾಗಿ ಪಡೆಯುವ ಆಸೆ ಇಲ್ಲದೆ ಸಾಲ ಕೊಡಿ, ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರು, ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದೇವವಾಕ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತ, ಈಗ ತಾನೇ ನಾವು ಆಲಿಸಿದ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ದಯೆಯ ಹಸ್ತ ಪ್ರಭು ಏಸು ಕ್ರಿಸ್ತ. ದಯೆಯ ಹಸ್ತ ಪ್ರಭು ಏಸು ಕ್ರಿಸ್ತ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂಡಿಯನ್ ಕರೆಂಟಲ್ಲಿ ಇತ್ತೀಚೆಗೆ 1 ವರ್ಷದ ಹಿಂದೆ ಪ್ರಕಟವಾದಂಥ ಒಂದು ಸುದ್ದಿ. ಕೇರಳದ ತ್ರಿಶೂರ್ ಎಂಬ ಊರಿನಲ್ಲಿ ವಾಸವಾಗಿದ್ದ ವ್ಯಕ್ತಿ ಗೋಪಿನಾಥ್. ಆತ ಅಚಾನಕ್ಕಾಗಿ ವೈದ್ಯರನ್ನ ಭೇಟಿಯಾದಾಗ ಆತನಿಗೆ ಒಂದು ಆಘಾತಕರವಾದಂಥ ಸುದ್ದಿ ಕೇಳಕ್ಕೆ ಸಿಗತ್ತೆ. ಅದೇನಂತ ಹೇಳಿದ್ರೆ, ಆತನ 2 ಕಿಡ್ನಿಗಳು ಫೇಲ್ ಆಗಿದ್ದಾವೆ ಎನ್ನುವುದು. ಗೋಪಿನಾಥ್ ಬಡ ವ್ಯಕ್ತಿ, ತನ್ನಲ್ಲಿ ಹಣ ಇಲ್ಲ, ಪುಟ್ಟ ಪುಟ್ಟ ಮಕ್ಕಳನ್ನು ತಾನು ಬೆಳೆಸಬೇಕು ಅನ್ನುವಂಥ ಆ ಒಂದು ಆತಂಕದಲ್ಲಿ ಆತ ಇದ್ದಾಗ ಆತ ನೇರವಾಗಿ ಪಕ್ಕದ ಧರ್ಮ ಕೇಂದ್ರಕ್ಕೆ ಹೋಗಿ ತನ್ನ ಕಷ್ಟವನ್ನು ಗುರುಗಳಾದ ಫಾದರ್ ಡೇಮಿಯನ್ ಚೆರಾಮಿಲ್ ಇವರ ಹತ್ರ ಹೇಳಿಕೊಳ್ತಾನೆ. ಸಾಧಾರಣವಾಗಿ ಇಂಥ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ಅವರಿಗೆ ಸ್ವಲ್ಪ ಧನ ಸಹಾಯವನ್ನು ಮಾಡಿ ಕಳಿಸುವಂಥದ್ದು ಪದ್ಧತಿ. ಆದರೆ ಫಾದರ್ ಡೇಮಿಯನ್ ಚೆರಾಮಿಲ್ ಯೋಚನೆ ಮಾಡ್ತಾರೆ, ಧನ ಸಂಗ್ರಹಕ್ಕೆ ಕರೆ ಕೊಡ್ತಾರೆ. ಹಣವೇನೋ ಸಿದ್ಧವಾಯಿತು. ಫಾದರ್ ಡೇಮಿಯನ್ ಚೆರಾಮಿಲ್ ಇವರ ಒಂದು ಮುಖಂಡತ್ವದಲ್ಲಿ ಎಲ್ಲ ದಾನಿಗಳು ಆತನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಹಣವನ್ನು ಸಿದ್ಧಗೊಳಿಸಿದರು. ಆದರೆ ಕಿಡ್ನಿ ಯಾರು ಕೊಡ್ತಾರೆ? ಕೊನೆಗೆ ಫಾದರ್ ಡೇಮಿಯನ್ ಚೆರಾಮಿಲ್ ಒಂದು ನಿರ್ಧಾರಕ್ಕೆ ಬರ್ತಾರೆ. ತನ್ನ ಕಿಡ್ನಿಯನ್ನು ಗೋಪಿನಾಥ್ಗೆ ದಾನವಾಗಿ ಕೊಡುವುದಕ್ಕೆ ನಿರ್ಧಾರ ಮಾಡ್ತಾರೆ. ಅನೇಕ ಗುರುಗಳು, ಅನೇಕ ಅವರ ನೆಂಟರಿಷ್ಟರು ಬಂದು ಅವರಿಗೆ ಹೇಳ್ತಾರೆ, ನೋಡು, ಕಿಡ್ನಿಯನ್ನು ದಾನ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ, ಯೋಚನೆ ಮಾಡು. ಕೊನೆಗೆ ಫಾದರ್ ಡೇವಿಡ್ ಚೆರಾಮಿಲ್ ತನ್ನ ಕಿಡ್ನಿಯನ್ನು ಗೋಪಿನಾಥ್ಗೆ ದಾನವಾಗಿ ಕೊಟ್ಟು ಆಪರೇಷನ್ ಸಕ್ಸಸ್ ಆಗತ್ತೆ. ಮಾಧ್ಯಮದವರು ಬಂದು ಫಾದರ್ ಅವರನ್ನು ಕೇಳಿದಾಗ ಗುರುಗಳು ಹೇಳಿದಂಥ ಮಾತು, ನಾನೇನು ದೊಡ್ಡ ಕಾರ್ಯವನ್ನು ಮಾಡಿಲ್ಲ, ನನ್ನ ರಕ್ಷಕ ಪ್ರಭು ಯೇಸು ಕ್ರಿಸ್ತರು ಮಾಡಿರುವಂಥ ದಯೆಯಲ್ಲಿ ಸ್ವಲ್ಪದನ್ನ ಈ ಪ್ರಪಂಚಕ್ಕೆ ತೋರಿಸಿಕೊಡುವುದಕ್ಕೆ ನಾನು ಮಾಡಿರುವಂಥ ಅಲ್ಪ ಪ್ರಯತ್ನ. ಈ ಒಂದು ಪ್ರಯತ್ನದ ನಂತರ ಇಂಡಿಯನ್ ಫೌಂಡೇಶನ್, ಕಿಡ್ನಿ ಫೌಂಡೇಶನ್ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆಯನ್ನ ಕೇರಳದಲ್ಲಿ ಇದೇ ಗುರುಗಳು ಹುಟ್ಟು ಹಾಕುತ್ತಾ
ಒಂದು ಬಡತನದಲ್ಲಿರುವಂಥ ಎಲ್ಲರಿಗೆ ಸಹಾಯ ಮಾಡುವಂಥ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಪ್ರಭುವಿನ ದಯೆಯನ್ನು ಈ ಲೋಕಕ್ಕೆ ಪ್ರಕಟಪಡಿಸ್ತಾರೆ. ಸ್ವರ್ಗದಲ್ಲಿರುವಂಥ ನಿಮ್ಮ ತಂದೆಯಂತೆ ನೀವು ದಯಾವಂತರಾಗಿರಿ. ಆತ್ಮೀಯರೇ, ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ದಯಾಮಯ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಆದಿಕಾಂಡ ಅಧ್ಯಾಯ 1 ವಾಕ್ಯ 26ರಲ್ಲಿ ನಾವು ಓದುವ ಪ್ರಕಾರ ದೇವರು ನಮ್ಮನ್ನ ಅವರದೇ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಂದರೆ ಪ್ರಭು ಯೇಸು ಕ್ರಿಸ್ತರು ಇಂದಿನ ವಾಚನದಲ್ಲಿ ನಮಗೆ ಹೇಳಿರುವಂಥ ಮಾತು, ಸ್ವರ್ಗದಲ್ಲಿರುವಂಥ ನಿಮ್ಮ ತಂದೆ ದಯಾವಂತರಾಗಿರುವಂತೆ ನೀವು ದಯಾವಂತರಾಗಿರಿ. ಅಂದರೆ ದೇವರ ಸ್ವರೂಪವನ್ನು ಈ ಪ್ರಪಂಚಕ್ಕೆ ಪ್ರಕಟಪಡಿಸಿರಿ ಅನ್ನುವಂಥ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಅಂಥೇಳಿದರೆ ದೇವರು ದಯಾವಂತರಾಗಿದ್ದಾರೆ. ನಿಜ, ಬೈಬಲ್ ಶ್ರೀಗ್ರಂಥದ ಪುಟಗಳನ್ನು ನಾವು ತೆರೆದಾಗ ನಮಗೆ ಕಾಣಿಸುತ್ತೆ ದೇವರು ದಯಾವಂತರಾಗಿದ್ದಾರೆ ಅನ್ನುವುದು. ಎಲ್ಲಿ? ಆತ್ಮೀಯರೇ, ಆದಿಕಾಂಡ ಅಧ್ಯಾಯ 1ರಿಂದಲೇ ಅಥವಾ 2ನೇ ಅಧ್ಯಾಯದಿಂದ ನಾವು ಓದುವುದಾದರೆ, ಆದಿ ತಂದೆ ತಾಯಿಗಳು ದೇವರ ವಿರುದ್ಧ ತಿರುಗಿ ಬಿದ್ದು ಪಾಪ ಮಾಡಿದಾಗ ದೇವರಿಗೆ ಎಲ್ಲ ಶಕ್ತಿ ಇತ್ತು ಅವರನ್ನು ನಾಶ ಮಾಡುವಂಥದ್ದು. ಆದರೆ ಅವರು ನಾಶ ಮಾಡಲ್ಲ, ತನ್ನ ದಯೆಯನ್ನು ತೋರಿಸ್ತಾರೆ. ಅದೇ ರೀತಿಯಲ್ಲಿ ಮುಂದುವರಿತು ನಾವು ದೇವವಾಕ್ಯವನ್ನು ಓದುತ್ತಾ ಹೋದರೆ ಕಾಯಿನ ಮತ್ತು ಆಬೇಲರ ಆ ಒಂದು ಘಟನೆಯನ್ನ, ಇಬ್ಬರು ಸಹೋದರರು ದೇವರಿಗೆ ಕಾಣಿಕೆಯನ್ನ ಅರ್ಪಿಸುವುದಕ್ಕೆ ಹೋದಾಗ ದೇವರು ಆಬೇಲನ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾರೆ, ಕಾಯಿನನ ಕಾಣಿಕೆಯನ್ನ ತಿರಸ್ಕಾರ ಮಾಡ್ತಾರೆ. ಕೋಪದಿಂದ ಉಕ್ಕಿದಂತ ಕಾಯಿನ ತನ್ನ ತಮ್ಮನಾದ ಆಬೇಲನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿಕೊಂಡು ಹಿಂದಿರುಗಿ ಬಂದಾಗ ದೇವರು ಕೇಳ್ತಾರೆ, ನಿನ್ನ ತಮ್ಮನೆಲ್ಲಿ? ಆತ್ಮೀಯರೇ, ದೇವರಿಗೆ ಶಕ್ತಿ ಇತ್ತು. ದೇವರು ಕಾಯಿನನ ಕೃತ್ಯವನ್ನ ಕಣ್ಣಾರೆ ನೋಡಿದಂಥವರು ಕಾಯಿನನನ್ನು ಮುಗಿಸಿಬಿಡಬಹುದಿತ್ತು. ಆದರೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಕಾಯಿನ ಹೋಗಿ ದೇವರ ಹತ್ರ ಹೋಗಿ ಬೇಡ್ತಾನೆ, ಸ್ವಾಮಿ, ನಾನು ಮಹಾ ಅಪರಾಧವನ್ನು ಮಾಡಿದ್ದೇನೆ, ಈ ಅಪರಾಧದಿಂದ ಎಲ್ಲ ಸೃಷ್ಟಿ ನನ್ನ ವಿರುದ್ಧ ತಿರುಗಿ ಬೀಳುವಂತಹದ್ದು ಖಂಡಿತ, ನನ್ನನ್ನು ರಕ್ಷಿಸಿ. ಕೊಲೆಗಾರನಿಗೆ ದೇವರು ರಕ್ಷಣೆಯನ್ನ ಕೊಡ್ತಾರೆ, ತನ್ನ ದಯೆಯನ್ನು ತೋರಿಸ್ತಾರೆ. ಅವರು ಹೇಳ್ತಾರೆ, ನಿನ್ನ ಮೇಲೆ ಯಾರು ಕೈ ಎತ್ತುತ್ತಾರೋ ಅವರ ಮೇಲೆ ನಾನು ಶಾಪ ಬರಮಾಡುವಂತೆ ಮಾಡುತ್ತೇನೆ. ಮುಂದುವರಿದು ನಾವು ಓದುತ್ತಾ ಹೋದಾಗ ಆತ್ಮೀಯರೇ, ನಮಗೆ ಕಾಣಸಿಗುವಂತಹದ್ದು ಇಸ್ರಾಯೇಲ್ ಜನಾಂಗ ವಾಗ್ದತ್ತ ನಾಡಿನಿಂದ ಹಿಂದಕ್ಕೆ ಬರ್ತಾ ಇರುವಾಗ ಇಡೀ ಇಸ್ರಾಯೇಲ್ ಜನಾಂಗ ದೇವರ ವಿರುದ್ಧ ಗೊಣಗಾಡುತ್ತೆ. ನಮಗೆ ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಮಾಂಸ ಇಲ್ಲ ಎಂದು ಗೊಣಗಾಡಿದಾಗ ಅವರನ್ನ ಮುಗಿಸಿಬಿಟ್ಟು ಬೇರೊಂದು ಜನಾಂಗವನ್ನ ಅವರು ಸೃಷ್ಟಿ ಮಾಡಬಹುದಿತ್ತು. ಆದರೆ ದೇವರು ದಯಾವಂತರಾಗಿ ಅವರನ್ನು ಸಂಭಾಳಿಸ್ತಾರೆ. 40 ದಿವಸ ಮೋಶೆಯನ್ನ ಕಾಣದಂತ ಆ ಜನ ಗೊಣಗಾಡ್ತಾರೆ. ಮೋಶೆ ಹಿಂದಿರುಗಿ ಬರೋದಿಲ್ಲ, ನಮಗೆ ಒಂದು ಕರುವನ್ನ ಮಾಡಿಕೊಡು, ನಾವು ಅದನ್ನೇ ಆರಾಧನೆ ಮಾಡ್ತೀವಿ. ಆರೋನ ಅವರಲ್ಲಿದ್ದಂಥ ಬಂಗಾರವನ್ನೆಲ್ಲವನ್ನ ತಗೊಂಡು ಚಿನ್ನದ ಕರುವನ್ನ ಮಾಡಿ ಆರಾಧಿಸಿದಾಗ ದೇವರು ಕೋಪಗೊಳ್ಳುತ್ತಾರೆ. ಮೋಶೆಗೆ ಹೇಳ್ತಾರೆ, ನಾನು ಈ ಜನಾಂಗವನ್ನ ನಾಶ ಮಾಡಿ ನಿನ್ನಿಂದ ಒಂದು ಹೊಸ ಜನಾಂಗವನ್ನ ಸೃಷ್ಟಿ ಮಾಡ್ತೀನಿ. ಅವಾಗ ಮೋಶೆ ಹೇಳ್ತಾನೆ, ದೇವ, ನೀವೇ ಕರೆದುಕೊಂಡು ಬಂದಿರುವಂಥ ಜನಾಂಗವನ್ನ ನೀವೇ ನಾಶ ಮಾಡ್ತೀರಾ? ದೇವರು ಹೇಳ್ತಾರೆ, ಇಲ್ಲ. ತನ್ನ ದಯೆಯನ್ನ ಆ ಜನಾಂಗದ ಮೇಲೆ ದೇವರು ತೋರಿಸಿಕೊಟ್ಟರು. ಅದೇ ರೀತಿಯಲ್ಲಿ ಆತ್ಮೀಯರೇ, ಮುಂದುವರಿದು ನಾವು ಓದುತ್ತಾ ಹೋದಾಗೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂತೆ ಆತ್ಮೀಯರೇ, ಶಿಷ್ಯರು ಯೇಸುವಿನ ಸಂಗಡ ಇದ್ದಂಥವರು ತಿರಸ್ಕರಿಸಿ ಹೋದಾಗಲೂ ಕೂಡ ಪುನರುತ್ಥಾನಗೊಂಡಾಗ ಪ್ರಭು ತನ್ನ ದಯೆಯನ್ನ ತೋರಿಸ್ತಾರೆ. ಅನೇಕ ಸಂದರ್ಭಗಳಲ್ಲಿ ಈ ದಯೆಯ ಒಂದು ಕ್ರಿಯೆಯನ್ನ ಪ್ರಭು ನಮ್ಮ ಮುಂದೆ ಪ್ರಕಟಪಡಿಸ್ತಾರೆ. ಸ್ವರ್ಗದಲ್ಲಿರುವಂಥ ನಿಮ್ಮ ತಂದೆ ದಯಾವಂತರಾಗಿರುವಂತೆ ನೀವು ದಯಾವಂತರಾಗಿರಿ. ಯಾಕಂದರೆ ದೇವರು ದಯೆಯ ರೂಪ. ಆ ದಯೆಯ ಹಸ್ತನೇ ಯೇಸು ಕ್ರಿಸ್ತ. ಆ ಪ್ರಭು ನಮ್ಮನ್ನ ದಯಾವಂತರಾಗುವುದಕ್ಕೆ ಕರೆದಿದ್ದಾರೆ. ಇಂದಿನ ಆ ವಾಚನವನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆ. ಆತ್ಮೀಯರೇ, ಪ್ರಭು ಹೇಳ್ತಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಅವರ ಮೇಲೆ ದಯೆಯನ್ನ ತೋರಿರಿ. ನೀವು ದಯೆ ತೋರಿದಾಗ ನನ್ನ ಅಸ್ತಿತ್ವವನ್ನ ನೀವು ಈ ಜಗತ್ತಲ್ಲಿ ಪ್ರಕಟಪಡಿಸ್ತೀರಿ.
ನಿಜ ಆತ್ಮೀಯರೇ, ನಾವು ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಲ್ಪ ನೋಡಿದಾಗ ಇವತ್ತು ಏನು ಕಾಣ್ತೀವಿ? ದ್ವೇಷಕ್ಕೆ ದ್ವೇಷ, ಕತ್ತಿಯಿಂದ ಎಲ್ಲರನ್ನ ಹತ ಮಾಡುವಂಥದ್ದು. ಆದರೆ ಆತ್ಮೀಯರೇ, ಒಂದು ಸತ್ಯವನ್ನು ನಾವೆಲ್ಲರೂ ಅರಿತುಕೊಳ್ಬೇಕು, ರಕ್ತದಿಂದ ರಕ್ತವನ್ನು ತೊಳೆಯುವುದಕ್ಕೆ ಆಗುವುದಿಲ್ಲ. ಯಾವನು ಕತ್ತಿಯನ್ನು ಹಿಡ್ಕೊಳ್ತಾನೋ ಆತ ಕತ್ತಿಯಿಂದಲೇ ಹತನಾಗ್ತಾನೆ. ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಕತ್ತಿ ಹಿಡಿದವ ಕತ್ತಿಯಿಂದಲೇ ಹತನಾಗಿ ಹೋಗುವುದನ್ನು. ಹಾಗಾದರೆ ಆತ್ಮೀಯರೇ, ಈ ಪ್ರಪಂಚದಲ್ಲಿ ದೇವರ ಅಸ್ತಿತ್ವವನ್ನು ನಾವು ಪ್ರಕಟಪಡಿಸಬೇಕಾದ್ರೆ ನಾವು ಕೈಗೊಳ್ಳಬೇಕಾದಂಥ ಒಂದು ಮಹತ್ತರವಾದಂಥ ಕಾರ್ಯ ಅಂತೇನೆಂದರೆ ದೇವರ ದಯೆಯನ್ನು ನಾವು ತೊಟ್ಟುಕೊಳ್ಳುವಂಥದ್ದಾಗಿದೆ. ದೇವರ ದಯೆಯನ್ನು ನಮ್ಮ ಜೀವನದ ಮೂಲಕ ಪ್ರಕಟಪಡಿಸುವಂಥದ್ದಾಗಿದೆ. ಆದ್ದರಿಂದ ದೇವರ ದಯೆಯನ್ನು ನಾವು ಪ್ರಕಟಪಡಿಸದೇ ಇದ್ದರೆ ನಾವು ಯಾವುದೇ ಧರ್ಮವನ್ನು ಅನುಸರಿಸಿದರೂ ಕೂಡ ಆ ಧರ್ಮದಲ್ಲಿ ಇದ್ದು ಇಲ್ಲದಂತೆ, ಮುಟ್ಟಿಯೂ ಮುಟ್ಟದಂತೆ, ಅಂಟಿಕೊಂಡು ಅಂಟಿಕೊಳ್ಳದಂತೆ ನಾವು ಜೀವಿಸ್ತೀವಿ. ಆತ್ಮೀಯರೇ, ಈ ಒಂದು ವಚನ ಮಾಲಿಕೆಯನ್ನು ನೀವು ಈಗ ನಿಮ್ಮ ಮನೆಯಲ್ಲಿ ಕೂತು ಆಲಿಸ್ತಾ ಇರಬಹುದು. ಯೋಚನೆ ಮಾಡಿ, ನಿಜಕ್ಕೂ ನಾನು ದಯಾವಂತನಾಗಿದ್ದೇನ? ದೇವರ ದಯೆ ಅದೆಷ್ಟು ಕಾಲ ನಾವು ಸ್ವೀಕಾರ ಮಾಡ್ತೀವಿ? ದೇವರ ದಯೆ ಇಲ್ಲದೆ ನಾವು ಈ ಪ್ರಪಂಚದಲ್ಲಿ ಒಂದು ನಿಮಿಷನೂ ಕೂಡ ಜೀವಿಸುವುದಕ್ಕಾಗುವುದಿಲ್ಲ. ಆತ್ಮೀಯರೇ, ಎಷ್ಟು ಚೆನ್ನಾಗಿ ಲೆಕ್ಕ ಮಾಡ್ತೀವಲ್ವ ನಾವು ಬೇರೆಯವರ ತಪ್ಪುಗಳನ್ನು, ಬೇರೆಯವರು ಮಾಡಿರುವಂಥ ಅಪಪ್ರಚಾರ, ಬೇರೆಯವರ ಬಗ್ಗೆ ಚಾಡಿ ಮಾತುಗಳನ್ನು ಎಷ್ಟು ಸವಿಸ್ತಾರವಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತಾ ಎಲ್ಲವನ್ನ ಮೆಲ್ಕು ಹಾಕ್ತಾ ಇರ್ತೀವಿ. ಅಂಥೇಳಿದರೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು, ಬೇರೆಯವರು ನಮಗೆ ದಯೆ ತೋರಿಸಬೇಕು. ಆದರೆ ಆ ದಯೆಯನ್ನು ನಾನು ಬೇರೆಯವರಿಗೆ ತೋರಿಸುವಾಗ ಅದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾ ಹೋಗ್ತೀವಿ. ಆತ್ಮೀಯರೇ, ಅನೇಕ ಕಾರಣಗಳನ್ನು ಕೊಡ್ತಾ ಹೋಗ್ತೀವಿ. ನಿಜ, ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ಓದುವಂತೆ ನಾವು ದಯೆ ತೋರದಿದ್ದರೆ ನಮಗೆ ದೇವರು ದಯೆ ತೋರುವುದಿಲ್ಲ. ಏಕೆಂದರೆ ಪರಲೋಕದ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೀವಿ, ಇತರರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರ ನನ್ನ ಪಾಪಗಳನ್ನು ಕ್ಷಮಿಸು. ನಿಜವಾಗಿಯೂ ನಾನು ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸುತ್ತೇನೆ ಎಂದಾದರೆ ಆತ್ಮೀಯರೇ, ನಾನು ಇತರರ ತಪ್ಪುಗಳನ್ನು ಕ್ಷಮಿಸಬೇಕು, ನನ್ನ ಶತ್ರುಗಳನ್ನು ನಾನು ಪ್ರೀತಿಸಬೇಕು. ಅದು ನಿಜವಾದ ಧರ್ಮದ ತಿರುಳು. ಯಾಕಂದರೆ ಪ್ರಭು ಹೇಳಿದ್ದು ಮಾತ್ರವಲ್ಲ, ಅವರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ಶಿಲುಬೆ ಮೇಲೆ ಅವರು ತೂಗುತ್ತಾ ಇದ್ದಾಗ ಅವರಿಗೆ ಕಷ್ಟ ಕೊಟ್ಟಂತ, ಅವರಿಗೆ ವೇದನೆ ಕೊಟ್ಟಂತ, ಅವರ ಬಗ್ಗೆ ಹೀಯಾಳಿಸಿದಂತ ವ್ಯಕ್ತಿಗಳನ್ನು ನೋಡಿ ಪ್ರಭು ಹೇಳಿರುವಂತ ಮಾತು, ತಂದೆಯೇ, ಅವರೇನು ಮಾಡುತ್ತಿರುವರೋ ಅವರರಿಯರು, ಅವರನ್ನ ಕ್ಷಮಿಸು. ತಂದೆಯೇ, ಅವರೇನು ಮಾಡುತ್ತಿರುವರೋ ಅವರರಿಯರು, ಅವರನ್ನ ಕ್ಷಮಿಸು. ಈ ಪ್ರಪಂಚಕ್ಕೆ ದೇವಾದಿ ದೇವ ಪ್ರಭು ಯೇಸು ಕ್ರಿಸ್ತರು ಕೊಟ್ಟಿರುವಂಥ ದೊಡ್ಡ ಸಂದೇಶ. ನಿಜ, ಇವತ್ತು ಈ ಪ್ರಪಂಚಕ್ಕೆ ದಯೆಯ ಅವಶ್ಯಕತೆ ಹೇರಳವಾಗಿ ಬೇಕಾಗಿದೆ. ಆದ್ದರಿಂದ ಆ ದಯೆಯನ್ನು ನಾವು ತೋರಿಸಿದರೆ ಮಾತ್ರ, ಆ ದಯೆಯನ್ನು ನಾವು ಪ್ರಕಟಿಸಿದರೆ ಮಾತ್ರ ದೇವರ ದಯೆಯನ್ನು ನಾವು ಕಾಣುತ್ತೇವೆ. ಹೀಗಿರುವಾಗ ಆತ್ಮೀಯರೇ, ದೇವರ ದಯೆಯನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗ್ತೀವಿ ದೇವರ ದಯೆಯನ್ನು ಸ್ವೀಕಾರ ಮಾಡುವುದಕ್ಕೆ. ಯಾಕೆಂದರೆ ನಾವು ಎಡವಿ ಬೀಳ್ತೀವಿ. ನಾವು ಎಷ್ಟೇ ಪರ್ಫೆಕ್ಟ್ ಅಂತ ಯೋಚನೆ ಮಾಡಿದರೂ ಕೂಡ ನಾವು ಪಾಪಿಗಳೇ. ಏಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಾವೆಲ್ಲರೂ ಪಾಪ ಮಾಡಿ ದೈವದತ್ತ ಮಹಿಮೆಯನ್ನು ಕಳ್ಕೊಂಡಂಥವರೇ. ಹೀಗಿರುವಾಗ ದೇವರ ದಯೆ ನಮಗೆಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕು. ಆದ್ದರಿಂದ ಈ ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನು ನಂಬುವಂಥ ವ್ಯಕ್ತಿಗಳು ಏನು ಯೋಚನೆ ಮಾಡ್ತೀವಿ, ನಾವು ಏನೇ ತಪ್ಪನ್ನು ಮಾಡಿದರೂ ಕೂಡ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಹೋಗಿ ಆ ಪಾಪಗಳನ್ನು ಹೇಳ್ಕೊಂಡ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ ಅಂತ. ತುಂಬ ಸಮಯ ಇಲ್ಲ. ಯಾಕೆಂದರೆ ನೀವು ಪಾಪ ನಿವೇದನೆಗೆ ಹೋದಾಗ ನಿಮಗೆ ಆ ಪಾಪ ಕ್ಷಮೆ ಸಿಗುವಂಥದ್ದು 50% ಮಾತ್ರ. ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾನು ಹೇಳೋದಿದ್ರೆ, ನಿಮಗೆ ಚೆಕ್ ಕೊಡಲಾಗತ್ತೆ. ಆ ಪಾಪ ನಿವೇದನೆ ಸ್ವೀಕಾರ ಮಾಡುವಾಗ ಚೆಕ್ ನಿಮ್ಮ ಕೈಗೆ ಸಿಗತ್ತೆ. ಕ್ಯಾಶ್ ಮಾಡ್ಕೊಳ್ಬೇಕು. ಚೆಕ್ ಕ್ಯಾಶ್ ಮಾಡದಿದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳಲ್ಲ. ಹಾಗಾದರೆ ನಾನು ಇತರರ ವಿರುದ್ಧ ತಪ್ಪು ಮಾಡಿದ್ದೇನೆ, ದೇವ ನನ್ನ ಮೇಲೆ ದಯೆ ತೋರಿಸು ಅಂದರೆ ನೀವು ದಯೆ ತೋರಿಸುವಂಥವರಾಗಬೇಕು. ಹಾಗಾದರೆ ನಿಮಗೆ ಸಿಕ್ಕಿರುವ ಪಾಪ ನಿವೇದನೆಯಲ್ಲಿ ನಿಮಗೆ ಸಿಕ್ಕಿರುವಂಥ ಚೆಕ್ ಎಲ್ಲಿ ಕ್ಯಾಶ್ ಮಾಡಬೇಕು?
ನಿನ್ನ ಗಂಡನ ಹತ್ರ ಹೋಗಬೇಕು, ನಿಮ್ಮ ಹೆಂಡತಿ ಹತ್ರ ಹೋಗಬೇಕು, ಪಕ್ಕದ ಮನೆ ಹತ್ರ ಹೋಗಬೇಕು, ಬೇರೆ ನಿಮ್ಮ ಸಹೋದರ ಹತ್ರ ಹೋಗಬೇಕು. ಅವರ ಹತ್ರ ನೀನು ಪಾಪ ಕ್ಷಮೆಯನ್ನು ಬೇಡಿದಾಗ, ಅವರಿಗೆ ಕ್ಷಮೆಯನ್ನು ಕೊಟ್ಟಾಗ ದೇವರು ನಿಮಗೂ ಕೂಡ ಕ್ಷಮೆಯನ್ನು ಕೊಡ್ತಾರೆ. ಹೀಗಿರುವಾಗ ಆತ್ಮೀಯರೇ, ದಯೆ ನಿನ್ನ ಬಾಗಿಲ ಹತ್ತಿರನೇ ಇದೆ. ದಯೆಯನ್ನು ತೋರಿಸಿ ದೇವರ ದಯೆಗೆ ಪಾತ್ರರಾಗುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ. ಯಾಕಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ದಯಾವಂತರಾಗಿದ್ದಾರೆ. ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಸದಾಕಾಲ ಪ್ರೀತಿಸುವಂಥ ದೇವಾದಿ ದೇವರನ್ನು ನಾವು ಹಿಂಬಾಲಿಸ್ತೀವಿ ಅಂತೇಳಿದರೆ ಆ ದೇವರಂತೆ ನಾವು ದಯಾವಂತರಾಗಬೇಕು. ನಾವೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾಗಿಲ್ಲ ಆತ್ಮೀಯರೇ, ನಾವೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾಗಿಲ್ಲ. ಬದಲಾಗಿ ಪುಟ್ಟ ಪುಟ್ಟ ಕಾರ್ಯಗಳಲ್ಲಿ ನಾವು ದಯೆಯನ್ನು ಪ್ರಕಟಿಸುತ್ತಾ ಹೋದರೆ ಸ್ವರ್ಗ ಎಲ್ಲೂ ಮೇಲಿಲ್ಲ, ಸ್ವರ್ಗ ಈ ಪ್ರಪಂಚದಲ್ಲೇ ನಾವು ಸೃಷ್ಟಿ ಮಾಡಬಹುದಾಗಿದೆ. ಹಾಗಾದರೆ ಆತ್ಮೀಯರೇ, ನಾವು ಯಾವುದೇ ಧರ್ಮವನ್ನು ಪಾಲಿಸಲಿ, ಪ್ರಭುವಿನ ಸಂದೇಶ ನಮಗೆಲ್ಲರಿಗೂ ಅನ್ವಯವಾಗುವಂತಹದ್ದು. ದಯೆಯ ಆ ಕೃಪೆ, ದಯೆಯ ಆ ವರದಾನ ನಮ್ಮ ಮೇಲೆ ಇಳಿದು ಬರುವಂತೆ ನಾವೀಗ ಪ್ರಾರ್ಥಿಸುವವರಾಗೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಒಂದು ನಿಮಿಷ ದಯಾಮಯ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರುವಂತೆ ನಾವೀಗ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ಇದು ಈ ವಚನ ಮಾಲಿಕೆಯನ್ನು ಆಲಿಸಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನೀವು ಹೇಗೆ ದಯಾವಂತರಾಗಿದ್ದೀರೋ ಅದೇ ರೀತಿಯಲ್ಲಿ ನಾವು ದಯಾವಂತರಾಗಿರಲು ಬೇಕಾದಂಥ ಶಕ್ತಿ, ಬಲ, ಅಭಿಷೇಕಗಳನ್ನು ನಮಗೆ ಕಳುಹಿಸಿಕೊಡಿ. ನಿಮ್ಮ ವಾಕ್ಯ ಸತ್ಯದ ವಾಕ್ಯ, ನಿಮ್ಮ ವಾಕ್ಯ ನಿತ್ಯ ಜೀವಿಸುವ ವಾಕ್ಯ. ಆ ಜೀವವಾಕ್ಯ ಈ ವಚನ ಮಾಲಿಕೆಯನ್ನು ಆಲಿಸಿದಂಥ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಈ ವಚನ ಮಾಲಿಕೆಯನ್ನು ಆಲಿಸ್ತಾ ಇರುವಂಥ ರೋಗಿಗಳನ್ನು, ದುಃಖಿತರನ್ನು, ನಿರಾಶ್ರಿತರನ್ನು ಎಲ್ಲರನ್ನ ಆಶೀರ್ವದಿಸಿ ನೀವು ದಯೆಯ ದೇವರು, ಸ್ಪರ್ಶಿಸುವ ದೇವರು ಅನ್ನುವಂಥ ಆ ಒಂದು ದೃಢ ವಿಶ್ವಾಸ ಈ ಮಕ್ಕಳಲ್ಲಿ ಇಳಿದು ಬರುವಂತಾಗಲಿ. ತಂದೆಯೇ, ಈ ಮಕ್ಕಳನ್ನು ನಿಮ್ಮ ದಿವ್ಯ ಆಶೀರ್ವಾದದಿಂದ ಅಭಿಷೇಕಿಸಿ ಆಶೀರ್ವದಿಸಿರಿ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್.